परमात्मने नमः. Repeat, buddy. परमात्मने नमः. नमां दुष्कृतिनो मूढाः प्रपद्यन्ते नराधमाः माययापहृतज्ञाना आसुरं भावमाश्रिताः. न मां दुष्कृतिनः मूढाः प्रपद्यन्ते शरण नर नराधमः अधमः मायया अपहृत ज्ञानाः आसुरं भावम् आश्रिताः. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಅನುವಾದ: ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಭಗವಂತ ಹೇಳ್ತಾ ಇದ್ದಾನೆ, ಇಂಥವರೆಲ್ಲ ನನಗೆ ಶರಣಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರ್ಯಾರು? ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟರಾದವರು, ಆಸುರಿ ಸ್ವಭಾವದವರು. ಇವ್ರು ನಾಲ್ಕು ಬಗೆಯ ಜನನು ನನಗೆ ಶರಣಾಗೋದಿಲ್ಲ, ಅವರೆಲ್ಲ ದುಷ್ಟರು ಅಂತ ಇದ್ದಾನೆ. ಹರೇ ಕೃಷ್ಣ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ. ಅಲ್ಲೂ ಕೂಡ ಹಕಾರ ಬರಬೇಕು, ಪ್ರಿಂಟ್ ಮಿಸ್ಟೇಕ್ ಇದೆ. ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ.
न मां दुष्कृतिनो मूढाः प्रपद्यन्ते नराधमाः मायया अपहृतज्ञानासुरं भावमाश्रिताः। ಶ್ಲೋಕ 16. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಸುಕೃತಿನಃ ಅರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಆರ್ತಃ ಜಿಜ್ಞಾಸುಃ ಅರ್ಥ ಅರ್ಥಿ ಜ್ಞಾನಿ ಚ ಭರತ ಋಷಭ ಭರತರ್ಷಭ ಭರತ ಋಷಭ. ಅನುವಾದ: ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧವಾದ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕಲ್ಲಿ ಏನ್ ಹೇಳಿದ್ರು? ದುಷ್ಟರು ನನಗೆ ಶರಣಾಗೋದಿಲ್ಲ ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಈ 4 ಬಗೆಯ ಜನ ನನ್ನನ್ನು ಪೂಜೆ ಮಾಡ್ತಾರೆ, ನನ್ನ ಬಯಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಂತವ್ರು? ಭಕ್ತಿ ಸೇವೆನ ಮಾಡ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯನ್ ಬಯಸೋರು ಮತ್ತು ಪರಸ್ಪರದ ಜ್ಞಾನದ ಅನ್ವೇಷಣೆ ಮಾಡುವರು. ಅರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ, ಈ 4 ಬಗೆ ಜನ. ಹರೇ ಕೃಷ್ಣ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ 4 ಜನದ ಟೈಪು ಸೇರ್ಕೊಂಬಿಟ್ಟಿದೆ ಒಂದೇ ಲೈನಲ್ಲಿ. ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭಜಂತೆ ಮಾಂ ಜನಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಪ್ರವೀಣ ಮಾತಾಜಿ ಮ್ಯೂಟ್. ಮಾತಾಜಿ.
ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಂ ಮಾಯಯಾ ಜ್ಞಾನಂ ಅಸುರಂ ಭಾವಮಾಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಆಸುರಂ ಮಾತಾಜಿ ಇದು ಆಸುರಂ ಭಾವಮಾಶ್ರಿತಾಃ. ಆಸುರಂ ಭಾವಮಾಶ್ರಿತಾಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಹರೇ ಕೃಷ್ಣ. ಶ್ಲೋಕ 15. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದು 15ನ ಮಾತಾಡಿ. ಶ್ಲೋಕ 15 ಮಾತಾಜಿ. 15 ಹೇಳಿ ಮತ್ತೆ. ನಾಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತಿ ನರಾಧಮಃ ಮಾಯಾಯಾ ಪರುಥಜ್ಞಾನ ಅಸುರಂ ಭಾವಮಾಶ್ರಿ. ನೆಟ್ವರ್ಕ್ ಮತ್ತೆ ಕರೆಕ್ಷನ್. ಎಲ್ಲ ಕಡೆ ದೀರ್ಘಗಳು ಬರ್ಲಿಲ್ಲ. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇತ್ತು. ಮೂಢಾಹ ದೀರ್ಘ ಬರ್ಲಿಲ್ಲ. ನರಾಧಮಾಹ ದೀರ್ಘ ಬರ್ಲಿಲ್ಲ. ಎಲ್ಲಿ ಮಾತಾಜಿ? ಮತ್ತೆ ಅಲ್ಲಿ ತಪ್ಪು ಮಾಡಿದೆ. ತಪ್ಪೇಲು ಪ್ರೊನೌನ್ಸಿಯೇಷನ್ ತಪ್ಪಾಗ್ಲಿಲ್ಲ, ಆದ್ರೆ ದೀರ್ಘಗಳು ಬರ್ಲಿಲ್ಲ. ಮೂಢಾಹ ದೀರ್ಘ ಬರ್ಲಿಲ್ಲ. ನರಾಧಮಾಹ ದೀರ್ಘ ಬರ್ಲಿಲ್ಲ. ಮಾಯಯಾಪ, ಮಾಯಾ ಅಂದ್ರೆ ಅಲ್ಲಿ ದೀರ್ಘ ಕೊಟ್ರಿ. ಮಾಯಯಾಪ ಕೃತಜ್ಞಾನ ಆಸುರಂ ಭಾವ ಆಸುರಂ ಅಸುರಂ ಅಂದ್ರೆ ಆಸುರಂ ಭಾವಮಾಶ್ರಿತಾಃ. ಎಲ್ಲ ಕಡೆ ದೀರ್ಘಗಳು ಮಿಸ್ ಆಯ್ತು, ನೋಡ್ಕೊಳ್ಳಿ. ಹರೇ ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಯಾವುದು? 15 ಹೇಳಿ ಮಾತಾಜಿ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹರೇ ಸರಿ ಬಂತ ಮಾತಾಜಿ? ಧನ್ಯವಾದಗಳು ಸರಿ ಬಂತು, ಮಾತಾಜಿ. ಸರಿ ಬಂತು. ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ. ಶ್ಲೋಕ 16. ಚತುರ್ವಿಧ ಭಜತೆ ಮಾಂ ಜ್ಞಾನ ಸುಕೃತಿನೋರ್ಜುನ ಆತೋ ಜಿಜ್ಞಾಸುರತಾತಿ ಜ್ಞಾನಿ ಚ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚತುರ್ವಿಧ ಭಜಂತೆ ಮಾಂ ಜನಾಂ ಸುಕೃತಿನೋ ಅರ್ಜುನ ಆತೋ ಜಿಜ್ಞಾಸುರಾರ್ಥೀರ್ಥಿ ಜ್ಞಾನಿ ಚ ಭರತರ್ಷಭ. ಸರಿಯಾಗಿದೆ ಮಾತಾಜಿ. ನೀವು ಸುಕೃತಿನೋ ಅರ್ಜುನ ಅಂತ ಮಾಡ್ಬಾರ್ದು. ಸುಕೃತಿನೋರ್ಜುನ ಅಂತ ಕಂಟಿನ್ಯೂ ಹೇಳ್ಬೇಕು. ಇಲ್ಲಾಂದ್ರೆ ಅಲ್ಲಿ ಸುಕೃತಿನಃ ಅರ್ಜುನ ಅಂತ ಆಗತ್ತೆ. ಆಯ್ತಾ? ನೀವು ಸೇರ್ಸ್ಬಿಟ್ಟೆ ಹೇಳ್ಬಿಡಿ, ಸುಕೃತಿನೋರ್ಜುನ ಅಂತ ಹೇಳಿ. ಇನ್ನೊಂದ್ಸಲ ಹೇಳ ಮಾತಾಜಿ. ಹೇಳಿ.
ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಸರಿ ಆಯ್ತು. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಗೀತಾ ಎನ್ ಮಾತಾಜಿ, ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಚತುರ್ವಿಧಾ ಭಜಂತೆ ಮಾಂ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ನೀವು ಅದೇ ಮಿಸ್ಟೇಕ್ ಮಾಡಿದ್ರಿ. ಸುಕೃತಿನೋ ಅರ್ಜುನ ಆಗಲ್ಲ, ಅಲ್ಲಿ ಸುಕೃತಿನೋರ್ಜುನ ಆಗತ್ತೆ, ಇಲ್ಲ ಅಂದ್ರೆ ಸುಕೃತಿನಃ ಅರ್ಜುನ ಆಗತ್ತೆ. ಓಕೆನಾ ಮಾತಾಜಿ? ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಮಂಜುಳಾ ಆಲ್ ಮಾತಾಜಿ. ಹರೇ ಕೃಷ್ಣ. 16ನೇ ಶ್ಲೋಕನ ಮಾತಾಡಿ. ಮಾತಾಜಿ. ಹರೇ ಕೃಷ್ಣ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಕರೆಕ್ಟ್ ಆಗುತ್ತೆ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ. ಏಕಭಕ್ತಿರ್ವಿಶಿಷ್ಯತೆ, ಏಕಭಕ್ತಿಃ ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಜ್ಞಾನಿನೋ ಇತ್ಯರ್ಥಂ ಅಂತ, ಅತ್ಯರ್ಥಂ ಅಂತ ಇರುತ್ತೆ. ಜ್ಞಾನಿನಃ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಅಂತ ಹೇಳ್ತಾ ಇದ್ದಾನೆ. ಅನುವಾದ: ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಇದರಲ್ಲಿ ಪೂರ್ಣ ಜ್ಞಾನ ಇರೋನ್ಗೆ ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೆ. ಅವನು ಎಲ್ಲರಿಗಿಂತ ಶ್ರೇಷ್ಠ ಅವನೇ. ನನಗೆ ಅವನು ಅಂದ್ರೆ ತುಂಬಾ ಇಷ್ಟ, ಅವನಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಇಬ್ರಿಗೂ ಒಬ್ರಿಗೊಬ್ರು ಪ್ರಿಯರಾದವರು ಅಂತ ಹೇಳ್ತಾ ಇದ್ದಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ. ತೇಷಾಂ ಜ್ಞಾನಿ ಏಕಭಕ್ತಿರ್ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ. ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ
ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಶ್ಲೋಕ 18. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರಾಃ ಸರ್ವೇ ಏವೈತೆ ಏವ ಏತೆ ಜ್ಞಾನಿ ತ್ವಾತ್ಮೈವ ತು ಆತ್ಮ ಏವ ತ್ವಾತ್ಮೈವ ತು ಆತ್ಮ ಏವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಯುಕ್ತ ಆತ್ಮ ಮಾಮೇವಾನುತ್ತಮಾಂ ಮಾಂ ಏವ ಅನುತ್ತಮಾಂ ಗತಿಂ. ಅನುವಾದ: ಈ ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಉದಾರ ಆತ್ಮಗಳೇ ನಿಜ. ಆದರೆ ನನ್ನ ಅರಿವಿನಲ್ಲಿ ನೆಲೆಸಿರುವವನನ್ನು ನನ್ನಂತೆಯೇ ಎಂದು ಭಾವಿಸುತ್ತೇನೆ. ನನ್ನ ಅಲೌಕಿಕ ಸೇವೆಯಲ್ಲಿ ನಿರತನಾಗಿದ್ದು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣ ಗುರಿಯಾದ ನನ್ನನ್ನೇ ಸೇರುತ್ತಾನೆ. ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಉದಾರಿಗಳೇ. ಆದ್ರೆ ನನ್ನ ಅರಿವಿನಲ್ಲಿ ಯಾರು ನೆಲೆಸಿರ್ತಾರೋ ಅವರನ್ನ ನನ್ನಂತೆಯೇ ಅಂತ ನಾನು ಭಾವಿಸ್ತೀನಿ. ನನ್ನ ಅಲೌಕಿಕ ಸೇವೆಯಲ್ಲಿ ನಿರತನಾಗಿದ್ದು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣ ಗುರಿಯಾದ, ಎಲ್ಲದಕ್ಕಿಂತ ಅತ್ಯುನ್ನತ ಪರಿಪೂರ್ಣ ಗುರಿ ಏನು? ಪರಮಾತ್ಮನನ್ನೇ ಸೇರೋದು. ಅವನು ಗುರಿಯಾದ ಎಲ್ರು ಅಂಥವ್ರು ನನ್ನನ್ನೇ ಸೇರ್ತಾರೆ ಅಂತ ಹೇಳ್ತಾರೆ. ದೀಪ ಆರೋಗುತ್ತೇನ ನೋಡು. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಸರ್ವ ಏವೈತೆ ಜ್ಞಾನಿತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರ ಸರ್ವ ಏವೈತೆ ಜ್ಞಾನಿತ್ವಾತ್ಮೈವ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಮಾತಾಜಿ ಆರತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18 ಅಲ್ವಾ ಮಾತಾಜಿ? 17.
17 ಶ್ಲೋಕ 17 ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಾ ಚ ಮಮಂ ಪ್ರಿಯಃ. ಜ್ಞಾನಿನೋ ಅತ್ಯರ್ಥಂ ಅಂತ ಹೇಳ್ಬಾರ್ದು, ಜ್ಞಾನಿನ ಆಗತ್ತುವಾಗ ಜ್ಞಾನಿನ ಅತ್ಯರ್ಥಂ ಅಂತ ಅನ್ಬೇಕಾಗತ್ತೆ. ಇಲ್ಲದ್ರೆ ಜ್ಞಾನಿನೋತ್ಯರ್ಥಂ ಸೇರಿಸ್ಕೊಂಡು ಹೇಳಿ, ಎಲಾಂಗೇಟ್ ಮಾಡ್ಬೇಕು. ಜ್ಞಾನಿನೋತ್ಯರ್ಥಂ ಜ್ಞಾನಿನೋ ಅತ್ಯರ್ಥಂ. ಜ್ಞಾನಿನೋ ಅತ್ಯರ್ಥಂ ಅನ್ಬಾರ್ದು, ಜ್ಞಾನಿನೋತ್ಯರ್ಥಂ. ಓಕೆ, ಜ್ಞಾನಿನೋತ್ಯರ್ಥಂ. ಹರೇ ಕೃಷ್ಣ. ಅದು ನೀವು ಡಿವೈಡ್ ಅದು ಬ್ರೇಕ್ ಮಾಡಕ್ ಹೋದ್ರೆ ಜ್ಞಾನಿನಃ ಅತ್ಯರ್ಥಂ ಅಂತ ಹೇಳ್ಬೇಕಾಗತ್ತೆ. ಅದು ಹೇಳಲಿಕ್ಕೆ ಬರಲ್ಲ ಟ್ಯೂನ್ ನಲ್ಲಿ. ಅದು ಎಲಾಂಗೇಟ್ ಮಾಡಿ ಹೇಳಿ ಅಷ್ಟೇ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಾ ಚ ಮಮಂ ಪ್ರಿಯಃ. ಹರೇ ಕೃಷ್ಣ. ಸರಿ ಆಯ್ತು. ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ, ಯಾವ್ದು ಮಾತಾಜಿ? 17ನೇ ಶ್ಲೋಕ ಮಾತಾಜಿ. ಶ್ಲೋಕ 17 ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ವಿದ್ಯಾ ಕಾಮತ್ ಶಾಂತಿ ಮಾತಾಜಿ. ಶಾಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17 ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ಲೋಕ 18 ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉದಾರ ಸರ್ವ ಏವೈತೆ ಜ್ಞಾನಿ ತಾತೈವ ಮೇ ಮತಂ ಅಸ್ಥಿತ ಸಾಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿ. ಹರೇ ಕೃಷ್ಣ ಮಾತಾಜಿ. 2ನೇ ಲೈನು ತ್ವಾತ್ಮೈವ. ತ್ವಾತ್ಮೈವ ತೇಗೆ ಮಾವತ್ತು ಏವತ್ತಿದೆ, 2 ಇದೆ. ತ್ವಾತ್ಮೈವ ಮೇ ಮತಂ ಅಸ್ಥಿತಃ ಅಲ್ಲ ಆಸ್ಥಿತಃ. 3ನೇ ಲೈನು ಆಸ್ಥಿತಃ ಸಹಿ ಯುಕ್ತಾತ್ಮ. ಆಸ್ಥಿತ ಸಹಿ ಯುಕ್ತಾತ್ಮ. ಆಸ್ಥಿತ ಸಾಯಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಧನ್ಯವಾದಗಳು ಮಾತಾಜಿ. ಮೇಘಾ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮೇಘಾ ಮಾತಾಜಿ. ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18 ಹೇಳಿ ಮಾತಾಜಿ. ಹಾ ಮಾತಾಜಿ. ಉದಾರಾಃ ಸರ್ವ ಏವೈತೆ ಜ್ಞಾನಿತಾತ್ವೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಹರೇ ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ 18 ಹೇಳ ಮಾತಾಜಿ. ಹಾ ಮಾತಾಜಿ. ಉದಾರ ಸರ್ವ ಏವೈತೆ ಜ್ಞಾನಿತ್ವಾತ್ವೈವ ಮೇ ಮತಂ ಆಸ್ಥಿತ ಸಹಿ ಯುಕ್ತಾತ್ಮ ಉತ್ತಮಂ ಗತಿ. ಕರೆಕ್ಟ್. ಮಾಮೇವಾನುತ್ತಮಾಂ ಗತಿ. ಹರೇ ಕೃಷ್ಣ.
ಮಾಮೇ ಮಾಮೇವಾನುತ್ತಮಾಂ ಗತಿ ಗತಿಂ ಗತಿಂ ಗತಿಂ. ಪದ್ಮಮಯ್ಯ ಮಾತಾಜಿ, ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ತಾ ಮಾತಾಜಿ? 18ನೇ ಶ್ಲೋಕ ಹೇಳಿ. ಕೇಳ್ತಲ್ಲ? ಕೇಳಿಸ್ತದೆ. ಕೇಳಿಸ್ತೀನಿ. ಉದಾರಾಹ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾತ್ಮಾಂ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಿಮಳ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉದಾರಃ ಸರ್ವ ಏವೈತೆ ಜ್ಞಾನಿತ್ವಾ ತ್ವೈವ ಮೇಮತಂ ಅಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ. ಅದು ಧನ್ಯವಾದ ಮಾತಾಜಿ. ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು. ಶ್ಲೋಕ 19. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಬಹೂನಾಂ ಜನ್ಮನಾಂ ಅಂತೆ, ಜನ್ಮನಾಂ ಅಂತೆ, ಜನ್ಮನಾಂ ಅಂತೆ. ಜ್ಞಾನವಾಂ ನಾಂ, ಜ್ಞಾನವಾನ್ ಮಾಂ, ಜ್ಞಾನವಾನ್ ಮಾಂ, ಜ್ಞಾನವಾಂ ನಾಂ ಪ್ರಪದ್ಯತೆ ವಾಸುದೇವಃ ಸರ್ವಂ ಇತಿ, ಸರ್ವಮಿತಿ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭಃ. ಅನುವಾದ: ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ ಅಂತ ಹೇಳ್ತಾ ಇದ್ದಾನೆ. ಜ್ಞಾನದಲ್ಲಿರೋರು ಅವರು ಹುಟ್ಟಿ ತುಂಬಾ ಸಲಿ ಸತ್ತು ಹುಟ್ಟಿ ನಂತರ ಅವ್ರಿಗೆ ಅರ್ಥ ಆಗತ್ತಂತೆ ಎಲ್ಲದಕ್ಕೂ ಕಾರಣಗಳ ಕಾರಣ ಪರಮಾತ್ಮ ಭಗವಂತ ಮತ್ತು ಎಲ್ಲ ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಕೂಡ ಅವನೇನೆ ಅಂತ ಅವಾಗ ಅರ್ಥ ಆಗತ್ತಂತೆ. ಆಗ ಅವರು ಶರಣಾಗ್ತಾರಂತೆ. ಸುಮಾರು ಸಲಿ ಹುಟ್ಟಿ ಸತ್ತು ಹುಟ್ಟಿ ನಂತರ ಅವಾಗ ಅವ್ರಿಗೆ ಅರ್ಥ ಆಗಿ ಪರಮಾತ್ಮಗೆ ಸರೆಂಡರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ವಾಸುದೇವಮಿತಿ ಸಮಹಾತ್ಮ ಸುದುರ್ಲಭಃ. ಮಹಾತ್ಮ ಸುದುರ್ಲಭ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ
ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಮಹಾತ್ಮ ಸುದುರ್ಲಭಃ. ಶ್ಲೋಕ 20. ಕಾಮೈಸ್ತೈಸ್ತೈರ್ಹುತಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಕಾಮಸ್ತೈಸ್ತೈರ್ಹುತಜ್ಞಾನಾಃ ಕಾಮೈಃ ತೈಃ ಹೃತ ಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯಾ. ಅನುವಾದ ಮ್ಯೂಟ್ ಮಾಡ್ಕೊಂಡು ಹೇಳಿ, ಇಲ್ಲದ್ರೆ ಮಧ್ಯೆ ಹೇಳ್ಬೇಡಿ. ಅನುವಾದ: ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸ್ತಾರೆ. ಐಹಿಕ ಬಯಕೆ ಇರೋ ಬುದ್ಧಿಶಕ್ತಿನ ಯಾರು ಕದ್ದಿದೆಯೋ ಅಂತವ್ರು ಏನ್ ಮಾಡ್ತಾರೆ, ದೇವತೆಗಳಿಗೆ ಶರಣಾಗ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನ ಅನುಸರಿಸ್ತಾರೆ ಅಂತ ಹೇಳ್ತಾರೆ. ಕಾಮೈಸ್ತೈಸ್ತೈರ್ಹುತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ಎಲ್ಲರೂ ಈ ತರ ಹೇಳ್ಬೋದು. ಪ್ರಪದ್ಯಂತೆ ಅನ್ಯ ದೇವತಾಃ ಹಂಗೂ ಹೇಳ್ಬೋದು. ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಕಾಮೈಸ್ತೈಸ್ತೈರ್ಹುತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ तं ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಕಾಮೈಸ್ತೈಸ್ತೈರ್ಹುತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಕಾಮೈಸ್ತೈಸ್ತೈರ್ಹುತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಹರೇ ಕೃಷ್ಣ. ಹೇಳ್ಸಿ ಮಾತಾಡಿ.
ಪಾರ್ವತಮ್ಮ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ 19ನೇ ಶ್ಲೋಕ ಹೇಳಿ. ರಾಜೇಶ್ವರಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಮಿತಿ ಸ ಮಹಾತ್ಮ ಸುದುರ್ಲಭ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಎಷ್ಟನೇದು? 19ನೇ ಶ್ಲೋಕ ಹೇಳಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರಶ್ಮಿ ಮಾತಾಜಿ ಶ್ಲೋಕ 19 ಹೇಳಿ. ಮಾತಾಜಿ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಸಮಹಾತ್ಮ ಸುದುರ್ಲಭಃ. ಸಮಹಾತ್ಮ ದುರ್ಲಭಃ. ಸುದುರ್ಲಭಃ ಅಷ್ಟೇ. ಸುದುರ್ಲಭಃ. ಧನ್ಯವಾದಗಳು ಮಾತಾಜಿ. ರಂಜನಾ ಮಾತಾಜಿ ಈಗ ಜಾಯಿನ್ ಆದದ್ದ ಮಾತಾಜಿ ನೀವು? ರೇಖಾ ವಿಜಯ್ ಓದ್ತಿಲ್ಲ ಮಾತಾಜಿ 19ನೇ ಶ್ಲೋಕ. ಆಯ್ತು ಮಾತಾಜಿ. ಶ್ಲೋಕ 19. ಬಹೂನಾಂ ಜನ್ಮನಾಮಾಂತೆ ಜ್ಞಾನವಾನ್ ಮಾ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಹ ಮಹಾತ್ಮ ಸದುರ್ಲಭಃ. ಹರೇ ಕೃಷ್ಣ ಮಾತಾಜಿ. ಸುದುರ್ಲಭಃ. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ. ವಿಜಯ ಕುಮಾರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. 20ನೇ ಶ್ಲೋಕ ಓದಿ ಮಾತಾಜಿ. ಕೇಳಿಸಿದೆ. 20 ಶ್ಲೋಕ 20 ಹೇಳಿ. 20. ಓಕೆ ಮಾತಾಜಿ. ಶ್ಲೋಕ 20. ಕಾಮೈಸ್ತೈಸ್ತೈರುತಜ್ಞಾನಃ ಪ್ರಪದ್ಯಂತ್ಯನ್ಯದೇವತಾಃ ಮಾತಾಜಿ. ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತ ಸ್ವಯಾ. ಎರಡನೇ ಲೈನ್ ನಾನಾಹ ದೀರ್ಘ ಬರ್ಬೇಕು, ನಾಹ ಅಂತ ಬರ್ಲಿಲ್ಲ. ಆಮೇಲೆ ಪ್ರಪದ್ಯಂತೆ ಅನ್ಯ ದೇವತಾಹ ಅಥವಾ ಪ್ರಪದ್ಯಂತೆ ಅನ್ಯ ದೇವತಾಹ ಹಂಗ ಹೇಳಿ. ಸರಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ. ಶ್ಲೋಕ 20. ಶ್ಲೋಕ 20. ಕಾಮೈಸ್ತೈಸ್ತೈರ್ಹತ ಜ್ಞಾನಾಃ ಪ್ರಪದ್ಯಂತೇನ್ಯ ದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಧನ್ಯವಾದಗಳು ಮಾತಾಜಿ. ಉಷಾ ಕುಮಾರಿ ಮಾತಾಜಿ. ಉಷಾ ಕುಮಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿ ಮೇಡಮ್. ಕಾಮೈಸ್ತೈಸ್ತೈರ್ಹೃತ ಜ್ಞಾನಾಃ ಪ್ರಪದ್ಯಂತೇನ್ಯ ದೇವತಾಃ ತಂತಂ ನಿಯಮಮಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ನಿಯಮಮಾಸ್ಥಾಯ ಮಾ ದೀರ್ಘ ಇದೆ. ತಂತಂ ನಿಯಮಮಾಸ್ಥಾಯ. ತಂತಂ ನಿಯಮಮಾಸ್ಥಾಯ. ಸರಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 20 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕಾಮೈಸ್ತೈಸ್ತೈರುತ ಜ್ಞಾನಾಃ
देवताः तं नियममास्ताय प्रकृत्या नियतः स्वया. माताजी ಹರೇ ಕೃಷ್ಣ. ಸರಿ ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ರೋಹಿತ್ ಪ್ರಭುಜಿ, ರೋಹಿತ್ ಪ್ರಭುಜಿ ಶ್ಲೋಕ 20 ಹೇಳಿ. ಶ್ಲೋಕ 20 ಕಾಮೈಸ್ತೈ ಋತಜ್ಞಾನ ಪ್ರಪದ್ಯತೆ ಅನ್ಯದೇವತಾಂ ತತನ್ ನಿಯಮಮಾಸ್ತಾಯ ಪ್ರಕೃತೆ ನಿಯತಂ ಸ್ವಯ. ಪ್ರಭುಜಿ ನಾನು ಹೇಳ್ತೀನಿ, ಆಮೇಲೆ ಹೇಳಿ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ. ಹೇಳಿ ಪ್ರಭುಜಿ. ಪ್ರಭುಜಿ ರಿಪೀಟ್ ಮಾಡಿ ಪ್ರಭುಜಿ. ಕಾಮೈಸ್ತೈರ್ಹೃತಜ್ಞಾನಾಯ ಜ್ಞಾನಾಃ ಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ. ಪ್ರಪದ್ಯಂತೆ ಅನ್ಯದೇವತಾಃ. ಪ್ರಪದ್ಯಂತೆ ಅನ್ಯದೇವತಾಃ ತಂತಂ ನಿಯಮಮಾಸ್ತಾಯ. ತಂತಂ ನಿಯಮಮಾಸ್ತಾಯ ಪ್ರಕೃತ್ಯಾ ನಿಯತಾ ಸ್ವಯ. ಪ್ರಕೃತ್ಯಾ ನಿಯತಾ ಸ್ವಯ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ, ಸಾಯಿಲಕ್ಷ್ಮಿ ಮಾತಾಜಿ, ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ರೋಟ್ ಸರಿ ಆಯ್ತೋ ಇಲ್ಲೋ ಹೇಳ್ತೀರಾ ಮಾತಾಜಿ? ಹೇಳ್ತೀರಾ? ಕಾಮಸ್ತೈಸ್ತೆ ಮನಃ ಪ್ರಪದಂತೆ ಅನ್ಯದೇವತಾಃ. ಕೇಳಿಸ್ತಾ ಇದೆ ಮಾತಾಜಿ? ಸ್ವಲ್ಪ ಕಟ್ ಕಟ್ ಆಗ್ತಿದೆ, ಹೇಳಿ. ಕಾಮೈಸ್ತೈಸ್ತೆ ಋತಜ್ಞಾನಃ ಪ್ರಪದ್ಯಂತೆ ಅನ್ಯದೇವತಾಃ ತನ್ ನಿಯಮಮಾಸ್ತಾಯ ಪ್ರಕೃತ್ಯಾ ನಿಯತಾಃ ಸ್ವಯ. ಕೇಳಿಸ್ಲಿಲ್ವಾ ಮಾತಾಜಿ? ಈಗ ಕೇಳಿಸ್ತು. ನಿಯಮಮಾಸ್ತಾಯ ಅಂತ ಕಂಟಿನ್ಯೂಸ್ ಆಗಿ ಹೇಳಿ, ಇಲ್ಲದ್ರೆ ನಿಯಮಂ ಆಸ್ಥಾಯ ಹಂಗ ಹೇಳಿ, ಬಿಡಿಸ್ಬಿಟ್ಟು ಹೇಳಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಆಸ್ಥಾಯ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಸರಿ ಆಯ್ತಾ ಗಂಟ್ಲು? ಕೇಳಿಸ್ತಾ ಇತ್ತು. ಸರಿ ಆಯ್ತಾ ಮಾತಾಜಿ? ಇವತ್ತು ಹೋಗಿದ್ವಿ ಆಸ್ಪತ್ರೆಗೆ. ಹೌದಾ? ಇನ್ನ ಇಲ್ಲ ಮಾತಾಜಿ. ಸರಿ ಸರಿ ಗೊತ್ತಾಯ್ತು. ಹರೇ ಕೃಷ್ಣ ಮಾತಾಜಿ. ಮಂಜುಳಮ್ಮ ಮಾತಾಜಿ ಮುಂದಕ್ಕೆ ಹೋಗುವ. ನೆಕ್ಸ್ಟ್ ಶ್ಲೋಕ. ಶ್ಲೋಕ 21. ನೆಕ್ಸ್ಟ್ ಹೇಳುವರಂತೆ ಇರಿ ಮಾತಾಜಿ. ಮಾತಾಜಿ ನೆಕ್ಸ್ಟ್ ಶ್ಲೋಕ ಹೇಳಿ. ಇಲ್ಲ ಇದು ಬೇಡ ಮಾತಾಜಿ. ಮಂಜುಳಮ್ಮ ಮಾತಾಜಿ ಇವಾಗ ಕಲಿಸ್ತಾರಲ್ವಾ, ಅದು ಶ್ಲೋಕ ಹೇಳಿ. ಈಗ ಹೇಳ್ಕೊಡ್ತೀನಿ, ಆಮೇಲೆ ಹೇಳಿ. ಆಯ್ತು ಮತ್ತೆ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ, ಶ್ರದ್ಧಯಾ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯಾಚಲಂ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ವಿದಧಾಮಿ ಅಹಂ. ಅನುವಾದ: ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ನೋಡಿ, ಪರಮಾತ್ಮ ಎಲ್ಲರ ಹೃದಯದಲ್ಲಿ ಇರ್ತಾನೆ. ಅವ್ನಿಗೆ ಯಾರನ್ನ ಬೇರೆ ನಮ್ಮ ಮನ್ಸಲ್ಲಿ ನಾವು ಯಾವ್ದಾನ ದೇವತೆನ ಪೂಜಿಸೋಕೆ ಇಚ್ಛೆ ಪಟ್ಬಿಟ್ರೆ ಆ ದೇವತೆಗೆ ನಾವು ಸರೆಂಡರ್ ಆಗೋಂಗೆ ನಮ್ಮ ಶ್ರದ್ಧೆನ ಸ್ಥಿರಗೊಳಿಸ್ಬಿಡ್ತಾನಂತೆ ಭಗವಂತ.
ಅಂದ್ರೆ ನಮ್ಮ ಇಷ್ಟನ ಪೂರೈಸ್ತಾನೆ ಅಂತ, ನಮ್ಮ ಇಚ್ಛೆಗಳೇನಿರುತ್ತೋ ಅದನ್ನೇ ಪೂರೈಸ್ತಾನೆ ಭಗವಂತ. ನಾವ್ ಅದಕ್ಕೆ ನಾವು ಸರಿಯಾದ ದಾರಿಲಿ ಇರ್ಬೇಕು ಅಂತ ಹೇಳ್ಕೊಡ್ತಾರೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ವಿದಧಾಮ್ಯಹಂ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಶ್ಲೋಕ 22. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಸಾ ತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಯುಕ್ತ ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ಮಯೈವ ಕಾಮಾನ್ಮಯೈವನ ಕಾಮಾನ್ ಮಯ ಏವ ವಿಹಿತಾನ್ ಹಿ ತಾನ್. ಅನುವಾದ: ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಲು ಪ್ರಯತ್ನಿಸುತ್ತಾನೆ ಮತ್ತು ತನ್ನ ಅಭೀಷ್ಟಗಳನ್ನು ಪಡೆಯುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಅವನು ಹೇಳ್ತಾ ಇದ್ದಾನೆ, ಯಾವ್ದನ್ನ ಒಂದು ನಿರ್ದಿಷ್ಟ ದೇವತೆ, ಗಣಪತಿನ ಪೂಜೆ ಮಾಡ್ತೀವಿ, ಎಲ್ಲ ಕೆಲಸನೂ ನಿರ್ವಿಘ್ನವಾಗಿ ನಡ್ಸ್ಕೊಡಪ್ಪ, ಅಥವಾ ನಮ್ದೇನೋ ಒಂದು ಕೋರಿಕೆ ಇದ್ರೆ ಅದನ್ನ ನಡ್ಸ್ಕೊಡಪ್ಪ ಅಂತ ಆ ದೇವತೆನ ಪೂಜೆ ಮಾಡ್ತೀವಿ. ಆಗ ಅವನು ನಮ್ಗೆ ಕೊಡ್ತಾನೆ, ಪಾಪ ನಮ್ಮ ಅಭಿಷ್ಟನ ನೆರವೇರಿಸ್ತಾನೆ. ಆದ್ರೆ ಅದಕ್ಕೆ ಅಪ್ರೂವಲ್ ಕೊಡೋರು ಯಾರು? ಭಗವಂತನೇ ಕೊಡೋದು. ಈ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ ಅಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್.
ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ. ಇದನ್ನ ಹಿಂಗೂ ಹೇಳ್ಬೋದು, ತಸ್ಯಾರಾಧನಂ ಈಹತೆ ಅಂತಾನು ಹೇಳ್ಬೋದು. ತಸ್ಯ ಆರಾಧನಂ ಈಹತೆ. ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ. ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಲಭತೆ ಚ ತತಃ ಮಯೈವ ವಿಹಿತಾನ್ ಹಿತಾನ್. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ. ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಹರೇ ಕೃಷ್ಣ. ಮಾತಾಜಿ ಹೇಳ್ತೀನಿ. ಮಂಜುಳಮ್ಮ ಮಾತಾಜಿ ಹೇಳಿ. ಮಂಜುಳಮ್ಮ ಮಾತಾಜಿ. ಮಂಜುಳಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ. ಶ್ರುತಿ ಎಸ್ ಜೆ ಮಾತಾಜಿ. ಶ್ರುತಿ ಹರೇ ಎಸ್ ಜೆ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21 ಹೇಳಿ. ಹಾ ಹರೇ ಕೃಷ್ಣ ಮಾತಾಜಿ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಹೇಳಿ. ಮಾತಾಜಿ ನನ್ಗೊಂದ್ಸಾರಿ ಚಾನ್ಸ್ ಬಂದಿಲ್ಲ ಮಾತಾಜಿ. ಯಾರು? ಪಾರ್ವತಮ್ಮ ಮಾತಾಜಿ. ಹಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ನಾನು ನಿಮ್ಮ ಹೆಸರು ಕರೆದಿದ್ದೆ ಮಾತಾಜಿ. ಓಕೆ ಹೇಳಿ ಮಾತಾಜಿ. ಹಾ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? 21 ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನು ಭಕ್ತಃ ಶ್ರದ್ಧಾರ್ಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ಯೋ ಯೋ ಯಾಂ ಯಾಂ ತನು ಭಕ್ತಃ ತನುಂ ಅಂತ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. 21 ಮಾತಾಜಿ. ಹಾ ಮಾತಾಜಿ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತೋ ವಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು ಮಾತಾಜಿ. ಧನ್ಯವಾದಗಳು. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ
युक्तः श्रद्धयार्चितुमिच्छति तस्य तस्याचलां श्रद्धाम् आमेवाविदधाम्यहम्. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನು ಭಕ್ತಾಃ ಶ್ರದ್ಧಯೋಚಿತುಮಿಚ್ಛತಿ ತಸ್ಯ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದುಧಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 22 ಹೇಳಿ. ಈಗ ದೀಕ್ಷಾ ಮಾತಾಜಿ ಹೇಳಿ ಶ್ಲೋಕ 22. ದೀಕ್ಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಮಯೈವ ವಿಹಿತಾನ್ ಹಿತಾನ್. ಮಯ್ಯೈವ ವಿಹಿತಾನ್ ಹಿತಾನ್. ಮಯೈವ ಅಷ್ಟೇ. ಮಯೈವ ವಿಹಿತಾನ್ ಹಿತಾನ್. ಹರೇ ಕೃಷ್ಣ. ಸರಿ. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಅನ್ಮ್ಯೂಟ್ ಅಲ್ಲಿದ್ದೀವಿ. ಹರೇ ಕೃಷ್ಣ ಮಾತಾಜಿ. 22ನೇ ಶ್ಲೋಕ ಹೇಳಿ. ಸತಯಾ ಶಬ್ದಾಯ ಯುಕ್ತಃ ತಸ್ಯಾರಾಧನಮಿಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ತಸ್ಯಾರಾಧನ ಮೀಹತೆ. ಅಲ್ಲಿ ದೀರ್ಘ ಬರ್ಬೇಕು. ಮೀ ಇದೆ, ಮೀಹತೆ. ಹರೇ ಕೃಷ್ಣ. ಶಾಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ತಥಾಯ ಶ್ರದ್ಧಾಯ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತಥಾ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಹರೇ ಕೃಷ್ಣ ಫಸ್ಟ್ ಲೈನ್ ಮಾತಾಜಿ. ಮಾತಾಜಿ ಶ್ರದ್ಧಯ. ಶ್ರದ್ಧಾಯ ಇಲ್ಲ, ಶ್ರದ್ಧಯ. ಮಾತಾಜಿ ಹೇಳಿ ಹೇಳಿ. ತಥಯ ಶ್ರದ್ಧಾಯ ಯುಕ್ತಃ. ಶ್ರದ್ಧಯ. ಶ್ರದ್ಧಯ ಯುಕ್ತಃ. ತಥಯ ಶ್ರದ್ಧಯ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅಂತವತ್ತು. ಅಂತವತ್ ತು ಫಲಂ ತೇಷಾಂ ತತ್ ಭವತ್ಯಲ್ಪಮೇಧಸಾಂ ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಮದ್ಭಕ್ತ ಮತ್ ಭಕ್ತ ಯಾಂತಿ ಮಾಂ ಅಪಿ ಮಾಮಪಿ. ಅನುವಾದ: ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಅಲ್ಪ ಬುದ್ಧಿ ಅಂದ್ರೆ ಕಡಿಮೆ ಬುದ್ಧಿ ಇರೋರು ದೇವತೆಗಳನ್ನ ಪೂಜಿಸ್ತಾರೆ. ಅದರಿಂದ ಅವ್ರಿಗೆ ಬರೋ ಫಲನು ಮಿತವಾದದ್ದು, ಲಿಮಿಟೆಡ್, ಮತ್ತು ಅಲ್ಪ ಕಾಲದ್ದು, ಅದು ಕೂಡ ಟೆಂಪ್ರರಿ. ಆ ಕಾಲಕ್ಕೆ ಅದು ಮುಗಿಯುತ್ತೆ, ಆಮೇಲೆ ಮತ್ತೆ ಅದು ಕಂಟಿನ್ಯೂ ಆಗಲ್ಲ. ದೇವತೆಗಳನ್ನು ಪೂಜಿಸೋರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಆದ್ರೆ ನನ್ನ ಭಕ್ತರು ನನ್ನನ್ನು ಪೂಜಿಸಿ ಕಡೆಗೆ ನನ್ನ ಪರಮ ಲೋಕನ ಮುಟ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ
तद्भवत्यल्पमेधसाम् देवान् देवयजो यान्ति देवयजो यान्ति मद्भक्ता यान्ति मामपि मद्भक्ता यान्ति मामपि अन्तवत्तु फलं तेषां तद्भवत्यल्पमेधसाम् फलं तेषां तद्भवत्यल्पमेधसाम् देवान् देवयजो यान्ति मद्भक्ता यान्ति मामपि देवयजो यान्ति मामपि अन्तवत्तु फलं तेषां तद्भवत्यल्पमेधसाम् देवान् देवयजो यान्ति मद्भक्ता यान्ति मामपि अन्तवत्तु फलं तेषां तद्भवत्यल्पमेधसाम् देवान् देवयजो यान्ति मामपि अन्तवत्तु फलं तेषां तद्भवत्यल्पमेधसाम् देवान् देवयजो यान्ति मद्भक्ता यान्ति मामपि अन्तवत्तु फलं तेषां तद्भवत्यल्पमेधसाम् देवान् देवयजो यान्ति मद्भक्ता यान्ति मामपि अन्तवत्तु फलं तेषां तद्भवत्यल्पमेधसाम् देवान् देवयजो यान्ति मद्भक्ता यान्ति मामपि अन्तवत्तु फलं तेषां देवयजो यान्ति मामपि ಶ್ಲೋಕ 24 ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ವ್ಯಕ್ತಿಂ ಆಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತೋ ಪರಂ ಭಾವಂ ಅಜಾನಂತಃ ಮಮಾವ್ಯಯಂ ಅನುತ್ತಮಂ ಅನುವಾದ ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಈಗ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಭಾವವು ಅರ್ಥವಾಗುವುದಿಲ್ಲ. ಪರಿಪೂರ್ಣ ಅವನಲ್ವಾ ದೇವೋತ್ತಮ ಪರಮಪುರುಷ, ಅವನನ್ನ ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ಅವನ್ ಏನ್ ಅನ್ಕೋತಾರೆ, ಅವನು ಕೃಷ್ಣ ಮೊದಲು ನಿರಾಕಾರನಾಗಿದ್ದು ಈಗ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾನೆ ಅಂತ ಭಾವಿಸ್ತಾರಂತೆ. ಅಂತ ಅಲ್ಪ ತಿಳುವಳಿಕೆಯಿಂದ ಕಾರಣದಿಂದ ಅವರಿಗೆ ಇವನು ಪರಮಾತ್ಮ ಯಾರು, ಅವನು ನಾಶವಿಲ್ಲ, ಅವನು ಪರಮೋಚ್ಚ, ಅದರಿಂದ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವನು ಭಗವಂತ ನಾಶವಿಲ್ಲದ್ದು ಪರಮೋಚ್ಚ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಅಂತ ಅಷ್ಟು ಉನ್ನತ ಭಾವ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಂ ಅಜಾನಂತೋ
ಪರಂ ಭಾವಮಜಾನಂತೋ ಪರಂ ಭಾವಮಜಾನಂತೋ ಹಂಗೂ ಹೇಳ್ಬೋದು. ಪರಂ ಬಿಡಿಸ್ಬೇಕು ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ ಮಮಾವ್ಯಯಮನುತ್ತಮಂ ಮಮಾವ್ಯಯಂ ಅನುತ್ತಮಂ ಹಂಗೂ ಹೇಳ್ಬೋದು. ಮಮಾವ್ಯಯಮನುತ್ತಮಂ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಇದು ಕೂಡ ಮಾಂ ಅಬುದ್ಧಯಃ ಅಂತಲೂ ಹೇಳ್ಬೋದು. ಮನ್ಯಂತೆ ಮಾಂ ಅಬುದ್ಧಯಃ ಹಂಗೂ ಹೇಳ್ಬೋದು. ಮನ್ಯಂತೆ ಮಾಂ ಅಬುದ್ಧಯಃ. ಪರಂ ಭಾವಂ ಅಜಾನಂತೋ ಇಲ್ಲೂ ಕೂಡ ಪರಂ ಭಾವಂ ಅಜಾನಂತೋ ಅಂತಲೂ ಹೇಳ್ಬೋದು. ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ಪರಂ ಭಾವಮಜಾನಂತೆ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಪರಂ ಭಾವಮಜಾನಂತೋ ಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಭಾವಮಜಾನಂತೋ ಮಾವ್ಯಯಮನುತ್ತಮಂ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ये मंजुळा माताजी, ये ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಇದೊಂದು ಹೇಳ್ಬಿಟ್ಟು ಹೋಗ್ತೀನಿ, ಇಲ್ಲ ಸ್ವಲ್ಪ ಕೆಲಸ ಇದೆ. ಹೇಳಿ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅಂತವತ್ತೋಪಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಕೃಷ್ಣ ಮಾತಾಜಿ. ಎ ಮಂಜುಳಾ ಮಾತಾಜಿ ಹೇಳಿ. ಅದೇನಾ 23. ಹಾ ಮಾತಾಜಿ. ಅಂತೋಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಮಾತಾಜಿ ನಾನು 22 ಹೇಳ ಮಾತಾಜಿ. 23 ಹೇಳ ಮಾತಾಜಿ. ಹೇಳಿ ಹೇಳಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಎಲ್ಲ ಕರೆಕ್ಟ್ ಆಗಂತೂ ತೇಷಾಂ ಶಾಮ್ ಅಂದು ಹೋಗುತ್ತೆ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ವಿ. ತೇಷಾಂ ಅದೊಂದು ಶಾಮ್ ಅಂತ ಅದೊಂದು ದೀರ್ಘ ಬರ್ಬೇಕಿತ್ತಷ್ಟೇ, ಬಾಕಿ ಎಲ್ಲ ಕರೆಕ್ಟ್ ಆಗಿದೆ. ಹರೇ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಬಿವಿ ಮಾತಾಜಿ ಈಗ ಜಾಯಿನ್ ಆದದ್ದು. ಮಾತಾಜಿ ಹೇಳಿ ಮಾತಾಜಿ. ಕಲಿಬೇಕು ಮಾತಾಜಿ. ಹರೇ ಕೃಷ್ಣ. 23ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ
ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಗೀತಾ ಎನ್ ಮಾತಾಜಿ, ಗೀತಾ ಎನ್ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಉಷಾ ಕುಮಾರಿ, ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಷ್ಟನೇ ಶ್ಲೋಕ ಮಾತಾಜಿ? 23ನೇ ಶ್ಲೋಕ ಹೇಳಿ ಮಾತಾಜಿ. ಹೇಳಿ ಪ್ರಭುಜಿ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದ್ ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಮಾತಾಜಿ ಹರೇ ಕೃಷ್ಣ. ಸರಿ ಬಂತು. ಧನ್ಯವಾದಗಳು ಪ್ರಭುಜಿ. ಲಕ್ಷ್ಮೀ ಹರೇ ಪಿ ಕೃಷ್ಣ ಎಂ ಮಾತಾಜಿ. ಮಾತಾಜಿ. ನಾನು ಹೇಳ ಮಾತಾಜಿ. ನಾನು ಲಕ್ಷ್ಮೀ ಹೇಳ ಪಿ ಎಂ ಮಾತಾಜಿ. ಮಾತಾಜಿ. ಕರೀತಾರೆ ಹೇಳ್ಬೇಕಾ ಮಾತಾಜಿ, ಕರೀತಾರೆ. ಲಕ್ಷ್ಮೀ ಪಿ ಎಂ ಮಾತಾಜಿ. ಎಷ್ಟನೇ ಮಾತಾಜಿ? 23ನೇ ಶ್ಲೋಕ ಹೇಳಿ ಮಾತಾಜಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಉಷಾ ಹರೇ ಕೃಷ್ಣ ಕುಮಾರಿ ಮಾತಾಜಿ. ನಾನು ಮಾತಾಜಿ. ಹೇಳ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಹೇಳಿ ಮಾತಾಜಿ. ಶ್ಲೋಕ 23. ಅಂತವತ್ತೋ ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಉಷಾ ಕುಮಾರಿ ಮಾತಾಜಿ ಹೇಳಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಧನ್ಯವಾದಗಳು ಮಾತಾಜಿ. 24ನೇ ಶ್ಲೋಕ ಸುಜಾತ ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ. 24 ಮಾತಾಜಿ. ಹೌದು. ಅವ್ಯಕ್ತಂ ವ್ಯಕ್ತಿಮಾಪನಂ ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮಾನುತ್ತಮಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಶ್ಮಿ ಮಾತಾಜಿ. ರಶ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಹರೇ ಕೃಷ್ಣ. ಹೇಳಿ ಮಾತಾಜಿ. 24. ಯಾವ್ದು ಹೇಳಿ ಮಾತಾಜಿ? 24. ಹಾ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಂ ಅಜಾನಂತೋ ಮಾಮವ್ಯಯಂ ಅನುತ್ತಮಂ. ಮಮಾವ್ಯಯಂ ಅನುತ್ತಮಂ. ಸರಿ ಸರಿ ಮಾತಾಜಿ. ಮಮಾವ್ಯಯಂ ಅನುತ್ತಮಂ. ಹರೇ ಕೃಷ್ಣ. ಓಕೆ ಮ್ಯಾಮ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಮಾತಾಜಿ ನಾನು ಹೇಳ ಹೇಳಿ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ಯಂ ಮನ್ಯತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಾವೈದ್ಯಯಮನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಮಮಾವ್ಯಯಂ ಅನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮಾತಾಜಿ ನಾನ್ ಹೇಳ ಹೇಳಿ ಮಾತಾಜಿ. ಹೇಳ ಆಯ್ತು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ
ಮಮಾಮ್ಯ ಮಮಾವ್ಯ ಯಮ ಯಮನುತ್ತಮ ಮಮಾವ್ಯಯಂ ಅನುತ್ತಮಂ. ಮಮಾಮ್ಯವ ಮಾತಾಜಿ ಇನ್ನೊಂದ್ಸರಿ ಹೇಳಿ. ಮಮಾವ್ಯಯಂ ಅನುತ್ತಮಂ ಅಥವಾ ಮಮಾವ್ಯಯಂ ಅನುತ್ತಮಂ. ಮಮಾವ್ಯಯಂ ಅನುತ್ತಮಂ. ಹರೇ ಕೃಷ್ಣ. ಮಾತಾಜಿ ಎಲ್ಲರಿಗೂ ಓದಿಸುವುದ ಅಲ್ಲ ನೀವು ಇನ್ನು 2 ಶ್ಲೋಕ ಮಾಡ್ತೀರ? ಬೇಡ ಮಾತಾಜಿ, ಟೈಮ್ ಆಯ್ತು. 9:10 ಆಗ್ತಾ ಇದೆ. ನಾನು ಹೇಳಿಲ್ಲ ಮಾತಾಜಿ. ಯಾರು ಮಾತಾಜಿ ನೀವು ಹೇಳಿದ್ರಲ್ವಾ ಈಗ ಮಾತಾಜಿ? ಒಂದು ಶ್ಲೋಕ ಯಾವ್ದು ಇಲ್ಲ, ಹೇಳಿದ್ರಿ ಈಗ ಹೇಳಿದ್ ಮೇಘರಮ್ಮ. ನಾ ಹೇಳಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಮಾತಾಜಿ ನಾನು ಆಲ್ಫಾಬೆಟ್ ವೈಸ್ ಎಲ್ಲದನ್ನು ಕಲಿತೀನಿ, ಆವಾಗ ಹೇಳ್ಬೋದಲ್ವಾ? ಎಲ್ರಿಗೂ ಎಲ್ಲ ಶ್ಲೋಕ ಬರೋದಿಲ್ಲ ಈಗ, ಜನ ಜಾಸ್ತಿ ಜನ ಶಾಂತಿ ಇದ್ದಾರೆ. ಮಾತಾಜಿ ಹೇಳಿ ಮಾತಾಜಿ ಕರೀತಾರೆ, ಅವ್ರು ಮಾತ್ರ ಹೇಳಿ. ಹರೇ ಹೇಳಿ ಶಾಂತಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಶಾಂತಿ ಶ್ಲೋಕ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯಂತೆ ಮಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮೊದಲನೇ ಲೈನು ಹೇಳಿ. ವ್ಯಕ್ತಿ ಮಾಪನ್ನಂ, ನಾಗೆ ನಾವತ್ತಿದೆ, ಸೊನ್ನೆನಿದೆ. ಮಾಪನ್ನಂ ಅಂತ ಸ್ವಲ್ಪ ಒತ್ತಿ ಹೇಳ್ಬೇಕು. ಎರಡನೇ ಲೈನು ಮಾಮ ಬುದ್ಧಯ, ಮಾಂ ಅಬುದ್ಧಯ, ಮಾಮ ಬುದ್ಧಯ. ಗೊತ್ತಾಯ್ತಾ ಮಾತಾಜಿ? ಇನ್ನೊಮ್ಮೆ ಹೇಳಿ, ಇನ್ನೊಂದ್ಸಲ ಹೇಳಿ ಶಾಂತಿ ಮಾತಾಜಿ, ಇನ್ನೊಂದ್ಸಲ ಹೇಳಿ. ಓಕೆ ಮಾತಾಜಿ. ಅವ್ಯಕ್ತಂ ವ್ಯಕ್ತಿ ಮಾಪನಂ ಮನ್ಯಂತೆ ಮಮ ಬುದ್ಧಯಃ. ಮನ್ಯಂತೆ ಮಾಮ ಬುದ್ಧಯ. ಮಾ ದೀರ್ಘ ಇದೆ, ಫಸ್ಟ್ ಮಾ. ಎರಡನೇ ಮಾ ದೀರ್ಘ ಇಲ್ಲ. ಮಾಮ ಬುದ್ಧಯ. ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಾಮವ್ಯಯಂ ಅನುತ್ತಮಂ. ಮಮಾವ್ಯಯಂ ಫಸ್ಟ್ ಮಾಗೆ ದೀರ್ಘ ಇಲ್ಲ. ಮಮಾವ್ಯಯಂ ಅನುತ್ತಮಂ. ಮಮಾವ್ಯಯಂ ಅನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರಿಗೆ ಸ್ವಲ್ಪ ಕಾಣಿಸುದಿಲ್ಲ ಅವರು ಝೂಮ್ ಮಾಡ್ಕೊಂಡು ಓದಿ, ನಿಧಾನವಾಗಿ ಓದಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಲೋ, ಕೇಳಿಸ್ತದ ಮಾತಾಜಿ? ಕೇಳಿಸ್ತದೆ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಸರಿ ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಾನು ಆಲ್ಫಾಬೆಟ್ ವೈಸ್ ಅಲ್ಲಿ ಇವಾಗ ಕಲಿತೀನಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ್ರ ನೀವು? ಇಲ್ಲ ಮಾತಾಜಿ. ಹೇಳಿ. 23ನೇ ಶ್ಲೋಕ ಹೇಳಿ ಮಾತಾಜಿ. 23 ಹೇಳ್ಬೇಕಾ ಮಾತಾಜಿ? ಶ್ಲೋಕ 23. ಅಂತವಂತೋ ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಫಸ್ಟ್ ವರ್ಡ್ ಮಾತ್ರ ಮಿಸ್, ತಪ್ಪಾಯ್ತು ಮಾತಾಜಿ. ಅಂತವತ್ತು ಅಲ್ಲ, ಅಂತವತ್ತು. ಅಂತವಂತು ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 23 ಹೇಳ್ತೀನಿ ಮಾತಾಜಿ. ಹೇಳಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಧನ್ಯವಾದಗಳು ಮಾತಾಜಿ. ಎಲ್ಲರೂ ದೀಕ್ಷಾ ಗೋಕವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ
ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಶ್ರುತಿ ಮಾತಾಜಿ 24 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ವ್ಯಯಮನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಆರತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಕ್ಷತಾ ಮಾತಾಜಿ ಹೇಳಿದ್ರಲ್ವಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24 ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಾಮವ್ಯಯಮನುತ್ತಮಂ. ಹರೇ ಮಾತಾಜಿ ಮಮಾವ್ಯಯಂ ಫಸ್ಟ್ ಮಾ ದೀರ್ಘ ಇಲ್ಲ. ಮಮಾವ್ಯಯಂ ಅನುತ್ತಮಂ. ಮಮಾವ್ಯಯಮನುತ್ತಮಂ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದಭವ್ಯತಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಸೆಕೆಂಡ್ ಲೈನ್ ಮಾತಾಜಿ. ತದ್ ಭವತ್ಯಲ್ಪ ಮೇಧಸಾಂ. ತದ್ ಭವತ್ಯಲ್ಪ ಮೇಧಸಾಂ. ತದ್ ಭವತ್ಯಲ್ಪ ಮೇಧಸಾಂ. ಹರೇ ಕೃಷ್ಣ. ಕವಿತಾಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 24ನೇ ಶ್ಲೋಕ ಹೇಳಿ. ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 24ನೇದ ಹೇಳಿ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಮಮಾವ್ಯಯಂ ಅನುತ್ತಮಂ. ಮಮಾವ್ಯಯಮನುತ್ತಮಂ. ವಯಂ ಅಲ್ಲ, ವ್ಯಯಂ ಅದು. ಮಮಾವ್ಯಯಂ ಅನುತ್ತಮಂ ಅಥವಾ ಮಮಾವ್ಯಯಂ ಅನುತ್ತಮಂ. ಓಕೆ. ಮಮಾವ್ಯಯಮನುತ್ತಮಂ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ಸರಿ ಬಂತ ಮಾತಾಜಿ? ಫಸ್ಟ್ ವ್ಯಕ್ತಿ ಮಾಪನ್ನಂ. ನಾಗೆ ನಾವತ್ತಿದೆ, ಅದನ್ನ ಚೂರು ಒತ್ತಿ ಹೇಳ್ಬೇಕು. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ. ಅವ್ಯಕ್ತಂ ವ್ಯಕ್ತಿ ಮಾಪನಂ ಮಾತಾಜಿ. ಮಾಪನ್ನಂ. ಮಾತಾಜಿ ಪ್ರಾಕ್ಟೀಸ್ ಮಾಡಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದೀನಿ ಮಾತಾಜಿ, ಹೇಳ್ತೀನಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿ ಲಕ್ಷ್ಮಿ ಮಾತಾಜಿ. ಮಂಜುಳಮ್ಮ CV ಮಾತಾಜಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿ ಲಕ್ಷ್ಮಿ ಮಾತಾಜಿ, ಮಂಜುಳಮ್ಮ ಮಾತಾಜಿ. ಇಬ್ರು ಅನ್ಮ್ಯೂಟ್ ಆದ್ರು. ಹೇಳಿ, ಒಬ್ರಾಗತ್ಲು ಒಬ್ರು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ವ್ಯಯಮುತ್ತಮಂ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು ಮಾತಾಜಿ, ಕೇಳಿಸ್ತು. ಹರೇ ಕೃಷ್ಣ ಮಾತಾಜಿ. ಮಂಜುಳಮ್ಮ ಸಿವಿ ಮಾತಾಜಿ, ಮಂಜುಳಮ್ಮ ಮಾತಾಜಿ, ಮಂಜುಳಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 23 ಹೇಳಿ. ಹಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಹ್ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹಾಗೆ ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರು. ನಿರ್ಮಲಾ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? ಹೇಳಿ ಮಾತಾಜಿ. 23 ಅಥವಾ 24 ಒಂದು ಹೇಳಿ. ಯಾವ್ದು? ಹಂತವಂತ ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಫಸ್ಟ್ ವರ್ಡ್ ಅಂತವತ್ತು. ಅಂತವಂತು ಫಲಂ ತೇಷಾಂ. ಮಾತಾಜಿ ಅಂತವಂತು ಅಲ್ಲ, ಅಂತವತ್ತು. ಅಂತವತ್ತು. ಮಾತಾಜಿ, ಮಾತಾಜಿ ನಂದ ಹೆಸರು ಹಾಕಿದಿರಲ್ಲ, ಅದು 10 ಗಂಟೆದು, ಅದು ಲಿಂಕ್ ಕಳ್ಸಲ್ವಲ್ಲ ಮಾತಾಜಿ ನನ್ಗೆ? ಲಿಂಕ್ ಯಾವ್ದ್ರಲ್ಲಿ ಹಾಕ್ತೀರಾ? ನಮ್ಮ ಮಾತಾಜಿ ಹಾಕ್ತಾರೆ, ಪ್ರವೀಣ ಮಾತಾಜಿನೇ ಹಾಕ್ತಾರೆ, ಕೊಡ್ತೀನಿ ಅವ್ರು. ಯಾವ್ದ್ರಲ್ಲಿ? ಇದೇ ಗ್ರೂಪ್ ಅಲ್ಲಿ ಹಾಕ್ತೀರಾ ಮಾತಾಜಿ? ಗ್ರೂಪ್ ಅಲ್ಲಿ. ಹೌದು, ಶ್ಲೋಕ ಗ್ರೂಪ್ ಅಲ್ಲಿ ಹಾಕಿ ಮಾತಾಜಿ. ಅದೇ ಲಿಂಕ್. ಪದ್ಮಮಯ್ಯ ಮಾತಾಜಿ. ಯಾವ್ದು ಗೊತ್ತಾಗ್ಲಿಲ್ಲ ಮಾತಾಜಿ, ಹಾಕಿ ಮಾತಾಜಿ. ಸರಿ, ಆಯ್ತಾಯ್ತು. ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 24 ಹೇಳಿ. ಹರೇ ಕೃಷ್ಣ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರು. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಎಷ್ಟನೇದು? 24 ಹೇಳಿ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಹರೇ ಧನ್ಯವಾದಗಳು ಪೂರ್ಣಿಮಾ ಮಾತಾಜಿ. ರಾಜೇಶ್ವರಿ ರಂಜನಾ ಮಾತಾಜಿ. ಪರಿಮಳ ಮಾತಾಜಿ. ರಂಜನಾ ಮಾತಾಜಿ ಹೇಳಿ ಮಾತಾಜಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪರಿಮಳ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರಶ್ಮಿ ಮಾತಾಜಿ. ಮಾತಾಜಿ ಓದ್ತೀನಿ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಮಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಮಾತಾಜಿ 3ನೇ ಲೈನು ಪರಮ ಅಲ್ಲ, ಪರಂ. ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. 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 ಮಮಾವ್ಯಯಂ ಅನುತ್ತಮಂ. ಮಮಾವ್ಯಯಮನುತ್ತಮಂ.
ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ, ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ, ಸುಜಾತಾ ಮಾತಾಜಿ, ವೆಂಕಟೇಶ್ ಪ್ರಭುಜಿ. ಸುಜಾತಾ ಮಾತಾಜಿ ಯಾವ್ದು ಹೇಳ್ಬೇಕು ಮಾತಾಜಿ? 24 ಹೇಳಿ ಮಾತಾಜಿ. 24. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಮಂ ಭಾವಮಜಾನಂತೋ ಮಾಮಾವ್ಯಯಮನುತ್ತಮಂ. ಪ್ರಭುಜಿ ಪರಂ, ಅದು ಪರಮ ಅಲ್ಲ, ಪರಂ ಭಾವಂ ಅಜಾನಂತ. ಮೂರನೇ ಲೈನ್ ಪರಂ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಮಾತಾಜಿ ಆಯ್ತು ಮಾತಾಜಿ, ಎಲ್ಲರದ್ದು ಆಯ್ತು. ಸರಿ, ಕ್ಲೋಸ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀರಾ? ಹೇಳಿ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? ಯಾವ್ದು ಬೇಕಾದ್ರು ಹೇಳಿ. 23, 24 ಯಾವ್ದು ಬೇಕಾದ್ರು. 23 ಹೇಳ್ತೀನಿ ಮಾತಾಜಿ. ಆಗ್ಲೇ ಹೇಳಿದ್ದೆ 24 ಹೇಳ್ತೀನಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ರೆಸಿಟೇಷನ್ ಇದೆಯಾ ಮಾತಾಜಿ? ನಾಳೆ ಇದೆ. ನಮ್ಮ ಶ್ಲೋಕ ಕ್ಲಾಸ್ ಎಲ್ಲರೂ 6:45 ಜಾಯಿನ್ ಆಗಿ. ಮಾತಾಜಿ ಹಾಕ್ತಾರೆ ಲಿಂಕ್. ಟೈಮ್ ನೋಡ್ಕೊಂಡು ಜಾಯಿನ್ ಆಗಿ. ಇದೊಂದು 6 ಶ್ಲೋಕ ಉಳ್ಕೊಂಡಿದೆ. ಇದ್ ಮಾಡ್ಬಿಟ್ಟು ಅದನ್ನ ರಿಸೈಟೇಷನ್ ಮಾಡೋಣ, ಪ್ರಾಕ್ಟೀಸ್. ಮಾತಾಜಿ ಇವತ್ತು 6:45 ಸ್ಟಾರ್ಟ್ ಆಯ್ತಾ? ಇವತ್ತಲ್ಲ, ನಾಳೆ ಮಾತಾಜಿ. ನಾಳೆ ಏಕಾದಶಿ. ನಾಳೆ ಏಕಾದಶಿ. ಅಷ್ಟಾಧ್ಯಾಯದು ಓದೋಣ ಅಂತ, 7 ಅಧ್ಯಾಯನು ಓದೋಣ. ಇದೊಂದು 6 ಶ್ಲೋಕ ಉಳ್ಕೊಂಡಿದೆ. ಇದನ್ನ ಮಾಡ್ಬಿಟ್ಟು ಆಮೇಲೆ ಫುಲ್ ನಾವು ಪ್ರಾಕ್ಟೀಸ್ ಮಾಡೋಣ. ಎಂಡ್ ಮಾಡ್ತೀನಿ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ 6:45ಗೆ ಮಾತಾಜಿ ಹಾಕ್ತಾರೆ ಲಿಂಕು. ಟೈಮು ಹಾಕಿರ್ತಾರೆ, ಕರೆಕ್ಟ್ ಆಗಿ ನೋಡ್ಕೊಂಡು ಜಾಯಿನ್ ಆಗ್ಬಿಡಿ. ನಾವು ಬೇಗ ಇದೊಂದು ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾವೆಲ್ಲ ಪ್ರಾಕ್ಟೀಸ್. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಧನ್ಯವಾದಗಳು. ಮಾತಾಜಿ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡಿ.